ತಕ್ಷಣವಾಗಿರ್ತಕ್ಕಂಥ ಪರಿಹಾರವನ್ನು ದೊರಕಿಸುವಂತ ಕೆಲಸವನ್ನ ಎಲ್ಲ ಶಾಸಕರುಗಳು, ಇಲಾಖೆಗಳು, ಆಡಳಿತಗಳು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಹೇಳುವಂತ ಆಗ್ರಹವನ್ನು ಮಾಡೋದ್ರ ಮುಖಾಂತರ ಇನ್ನು ಮುಂದೆ ಈ ರೀತಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಅಕ್ರಮ ಕಸಾಯಿಖಾನೆಗಳಿಗೆ ಅವಕಾಶ ನೀಡಬಾರದು, ಅಕ್ರಮವಾಗಿ ಗೋಹತ್ಯೆಗಳು ನಡೆಯಬಾರದು, ಗೋಹತ್ಯೆ ನಿಷೇಧ ಆಗಬೇಕು ಅಂತ ಹೇಳುವಂತ ಕೊನೆಯ ಆಗ್ರಹವನ್ನ ತಮ್ಮ ಮುಂದೆ ಇಡ್ತಾ ಆಡಳಿತಕ್ಕೆ, ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಈ ಮಾನ್ಯ ಶಾಸಕರುಗಳಿದ್ದಾರೆ, ಅವರು ಇವತ್ತು ಸರ್ಕಾರವನ್ನು ಒತ್ತಾಯಿಸಬೇಕಾಗಿದೆ. ಸುಮಾರು 2 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಅನೇಕ 100ಕ್ಕಿಂತ ಹೆಚ್ಚು ಹಸುಗಳ ಅಕ್ರಮವಾಗಿ ರಾತ್ರಿ ಹಟ್ಟಿಗಳಿಂದ ಗೋವಿನ ಕಳ್ಳತನ ಆಗಿದೆ. ಪ್ರತಿ ಮನೆಗೆ ಕನಿಷ್ಠ 10,000 ರೂಪಾಯಿ ಪರಿಹಾರವನ್ನು ಕೊಡಿಸುವಂತ ಕೆಲಸವನ್ನ ಮಾಡಲೇ ಹೋದ್ರೆ ಹಿಂದೂ ಸಮಾಜ ಇಲ್ಲಿ ಮಾತ್ರ ಅಲ್ಲ ಜಿಲ್ಲಾಡಳಿತದ ಎದುರು ಕೂತು ಅಪರ್ಣವಂತ ಉಪವಾಸ ಕೂಡ್ತಾ ಇದ್ರು ಸಹ ಯಾರು ನೊಂದವರಿದಾರ ಅವರಿಗೆ ಪರಿಹಾರವನ್ನು ಕೊಡಿಸುವಂತಹ ಕೆಲಸವನ್ನು ಸಂಘಟನೆ ಮಾಡುತ್ತೆ. ಹಿಂದೂ ಸಮಾಜ ಇವತ್ತು ನಮ್ಮ ಮುಂದೆ ನಿಲ್ಲಬೇಕು ಅಂತ ಹೇಳುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಸಂಕಲ್ಪ ಮಾಡಿದರೆ, ನಿಶ್ಚಯ ಮಾಡಿದರೆ, ನಮ್ಮ ಶರೀರದಲ್ಲಿ ಕೊನೆಯ ಉಸಿರಿರುವ ತನಕ, ನಮ್ಮ ಶರೀರದಲ್ಲಿ ಕೊನೆಯ ರಕ್ತದ ಬಿಂದು ಇರುವ ತನಕ ಗೋಮಾತೆಯ ಮೇಲೆ ಆಕ್ರಮಣ, ತಾಯಂದಿರ ಮೇಲೆ ಆಕ್ರಮಣ, ದೌರ್ಜನ್ಯವನ್ನ, ಈ ಭಾರತ ಮಾತೆಯ ಮೇಲೆ ಯಾವುದೇ ದೌರ್ಜನ್ಯವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಸಂಕಲ್ಪವನ್ನ, ನಿಶ್ಚಯವನ್ನ ಇವತ್ತು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಈ ರೀತಿಯ ಅಕ್ರಮ ಗೋ ಸಾಗಾಟ, ಅಕ್ರಮವಾಗಿ ಗೋವಿನ ಕಳ್ಳತನ ಮಾಡ್ಲಿಕ್ಕೆ ಹೊರಟ್ರೆ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆದೀತು ಅಂತ ಯೋಚನೆ ಮಾಡಿ. ಈ ದೇಶದ ಇತಿಹಾಸ ಹೇಳುತ್ತೆ ಶಿವಾಜಿ ಮಹಾರಾಜ್ ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ದ.